ಕೃಷಿ, ವೈದ್ಯಕೀಯ, ತಂತ್ರಜ್ಞಾನ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನ್ಯಾನೋ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಾಮುಖ್ಯತೆಯನ್ನು ಪಡೆಯುತ್ತಿದ್ದು, ಇಂತಹ ನ್ಯಾನೋ ವಿಜ್ಞಾನದ ಅರಿವು ಎಲ್ಲ ಸಂಶೋಧಕರಲ್ಲಿ ಇರಬೇಕಾಗಿದ್ದು, ಈ ನಿಟ್ಟಿನಲ್ಲಿ ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ ಆಯೋಜಿಸಿರುವ ನ್ಯಾನೋ ಜಾಥಾ ಯುವ ಸಂಶೋಧಕರಿಗೆ ಸಹಕಾರಿಯಾಗಲಿ ಎಂದು ಮಂಗಳೂರಿನ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನ ಫಾದರ್ ಮುಲ್ಲರ್ ಸಂಶೋಧನಾ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಸಂಜೀವ ರೈ ಅಭಿಪ್ರಾಯಪಟ್ಟರು. ದೇರಳಕಟ್ಟೆ ನಿಟ್ಟೆ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನ ಎಬಿ ಶೆಟ್ಟಿ ದಂತವಿಜ್ಞಾನ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರಮೋಷನ್ ಸೊಸೈಟಿ ಮತ್ತು ನಿಟ್ಟೆ ವಿಶ್ವವಿದ್ಯಾನಿಲಯದ ಜಂಟಿ ಆಶ್ರಯದಲ್ಲಿ ನಡೆದ ಒಂದು ದಿನದ ನ್ಯಾನೋ ತಂತ್ರಜ್ಞಾನದ ಕಾರ್ಯಾಗಾರ ನ್ಯಾನೋ ಜಾಥಾ 2019 ಉದ್ಘಾಟಿಸಿ ಮಾತನಾಡಿದರು. ವೈದ್ಯಕೀಯ ಕ್ಷೇತ್ರದ ವಿವಿಧ ವಿಭಾಗದಲ್ಲಿ ನ್ಯಾನೋ ತಂತ್ರಜ್ಞಾನದ ಬಳಕೆಯ ಬಗ್ಗೆ ಸಂಶೋಧನೆಗಳು ನಡೆಯುತ್ತಿದೆ. ಅದರಲ್ಲೂ ಆಂಕೋಗ್ರಫಿಯಲ್ಲಿ ಈ ತಂತ್ರಜ್ಞಾನದ ಪ್ರಯೋಗಗಳು ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಯುವ ಸಂಶೋಧಕರಿಗೆ ನ್ಯಾನೋ ತಂತ್ರಜ್ಞಾನ ಜ್ಞಾನವೃದ್ಧಿಯ ಕಾರ್ಯ ನಡೆಸಲು ಇಂತಹ ಕಾರ್ಯಾಗಾರಗಳು ಸಹಕಾರಿಯಾಗಲಿ ಎಂದರು. When a newborn baby, they give a silver spoon with a little bit of milk of the land. Maybe they are well aware of those things. That may be the person. I think now TV ad and all we get that soap with the silver so that we can get a minimum of life by or other soaps. Well, so it means, as she said, none of us can live without nano. Now every walks of our life, as she said, from agriculture to zoology, A to Z, every field the nano is getting got in. May it medicine, may it agricultural sensors, or even application in materials. Nanomaterials have been already in use, and in fact, we are not. We already there are a good number of drugs are already there in the market. Nano drugs are available. As simple as. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಸತೀಶ್ ಭಂಡಾರಿ ಮಾತನಾಡಿ, ನ್ಯಾನೋ ತಂತ್ರಜ್ಞಾನದ ಕುರಿತು ಜಾಗೃತಿ ಮೂಡಿಸಲು ಇಂತಹ ಕಾರ್ಯಗಳು ಸಹಕಾರಿಯಾಗಿದ್ದು, ಯುವ ವಿಜ್ಞಾನಿಗಳು, ವಿದ್ಯಾರ್ಥಿಗಳು ಈ ತಂತ್ರಜ್ಞಾನದ ಕುರಿತು ತಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು ಎಂದರು. Nanoscience or nanotechnology. I am grateful to Karnataka Science and Technology Promotion Council, which has given us the opportunity to organize this Nano Jatha in Nitte University. And I was told it's one and only some 8-10 centers which are selected for conducting this program. As the guests and speakers have told regarding nanoparticles, it's not new. As you know, I think most of you visited places, good churches in Europe. If you see those churches, wonderful churches, with stained glasses, such a huge height, they have prepared stained glass windows. I think now such as ಕಾರ್ಯಕ್ರಮದಲ್ಲಿ ಜಪಾನ್ನ ಮಿಯಾಜಾಕಿ ವಿಶ್ವವಿದ್ಯಾನಿಲಯದ ಅಪ್ಲೈಡ್ ಫಿಸಿಯಾಲಜಿ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಹರೀಶ್ ಕುಮಾರ್ ಮಧ್ಯಸ್ಥ ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು. ನಿಟ್ಟೆ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಎಂಎಸ್ ಮೂಡಿತಾಯ ನಿಟ್ಟೆ, ಸಂಶೋಧನಾ ಕೇಂದ್ರದ ನಿಟ್ಟೆ ಪ್ರೊಫೆಸರ್ ಇಂದ್ರಾಣಿ ಕರುಣಾಸಾಗರ್, ನಿಟ್ಟೆ ವಿಶ್ವವಿದ್ಯಾನಿಲಯದ ಗೌರವ ಪ್ರಾಧ್ಯಾಪಕ ಡಾಕ್ಟರ್ ರಜನಿಕಾಂತ್ ಉಪಸ್ಥಿತರಿದ್ದರು. ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಸೆಂಟರ್ ಫಾರ್ ಅಪ್ಲೈಡ್ ನ್ಯಾನೋ ಸೈನ್ಸ್ನ ಪ್ರಾಧ್ಯಾಪಕ ಡಾಕ್ಟರ್ ಸಜನ್ ಡ್ಯಾನಿಯಲ್ ಜಾರ್ಜ್ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ರು. ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರಮೋಷನ್ ಸೊಸೈಟಿಯ ರಾಜಲಕ್ಷ್ಮಿ ನ್ಯಾನೋ ಕಿಟನ್ನ ಪ್ರಾತ್ಯಕ್ಷತೆಯನ್ನ ನಡೆಸಿಕೊಟ್ರು. ನಿಟ್ಟೆ ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರ ಉಪನಿರ್ದೇಶಕ ಡಾಕ್ಟರ್ ಪ್ರವೀಣ್ ಕುಮಾರ್ ಶೆಟ್ಟಿ, ಸಂಶೋಧನಾ ಸಹಾಯಕಿ ಡಾಕ್ಟರ್ ಶಿಲ್ಪಾ ಶರತ್ ಶೆಟ್ಟಿ, ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಬಯೋಕೆಮಿಸ್ಟ್ರಿ ವಿಭಾಗದ ಪ್ರಾಧ್ಯಾಪಕಿ ಡಾಕ್ಟರ್ ಸುಚಿತ್ರಾ ಕುಮಾರಿ ಎನ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ದೇರಳಕಟ್ಟೆ.